ಇಂದಿನ ಶಿಕ್ಷಣ ಪದ್ಧತಿ ಕೇವಲ ಮಕ್ಕಳಿಗೆ ಪಾಠವನ್ನಷ್ಟೇ ಕಲಿಸುತ್ತಿದೆ. ಅದನ್ನ ಬಿಟ್ರೆ ಮಕ್ಕಳಿಗೆ ಜೀವನಕ್ಕೆ ಬೇಕಾದ ಯಾವ ಅಂಶಗಳನ್ನ ಕಲಿಸುತ್ತಿಲ್ಲ. ಇದರಿಂದಾಗಿ ಇಂದಿನ ವಿದ್ಯಾರ್ಥಿಗಳು ಪುಸ್ತಕದ ಹುಳುಗಳಾಗ್ತಿದ್ದಾರೆ. ಇದು ಇಂದಿನ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಕೇಳಿ ಬರುತ್ತಿರುವ ಮಾತುಗಳು. ಆದ್ರೆ ನಾವು ಇವತ್ತು ಹೇಳ ಹೊರಟಿರುವ ಶಾಲೆಯ ಕತೆ ಈ ಮಾತುಗಳಿಗೆ ತದ್ವಿರುದ್ಧ. ಹೌದಾ? ಹಾಗಾದ್ರೆ ಈ ಶಾಲೆ ಯಾವುದು ಅಂತ ನೋಡೋಣ ಇಂದಿನ ಜನಮನ ಸಂಚಿಕೆಯಲ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಅದು ಶಿಕ್ಷಣ ಕ್ಷೇತ್ರದಲ್ಲೇ ಪ್ರಗತಿಯನ್ನ ಸಾಧಿಸಿದ ಶಿಕ್ಷಣ ಸಂಸ್ಥೆ. ಇದೀಗ ಆ ಶಿಕ್ಷಣ ಸಂಸ್ಥೆ ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇದೆ. ಅಲ್ಲದೆ ಮಕ್ಕಳ ಅಚ್ಚುಮೆಚ್ಚಿನ ಕಲಿಕಾ ತಾಣ. ಅಲ್ಲಿ ಶಿಕ್ಷಣದ ಜೊತೆಗೆ ಕೃಷಿ ಚಟುವಟಿಕೆ ಪಾಠ ನಿರಂತರವಾಗಿ ಸಿಗ್ತಿದೆ. ನಾವು ಇಷ್ಟೆಲ್ಲ ಹೇಳ್ತಾ ಇರೋದು ಮಂಗಳೂರಿನ ಹೊರವಲಯದಲ್ಲಿರುವ ದೇವಿನಗರದ ಶಾರದಾ ವಿದ್ಯಾನಿಕೇತನ ಸಂಸ್ಥೆಯ ಬಗ್ಗೆ. ಹೌದು, ಶಾರದಾ ವಿದ್ಯಾನಿಕೇತನ ಸಂಸ್ಥೆಯ ಮಕ್ಕಳು ತಮ್ಮ ಶಾಲಾ ಆವರಣದಲ್ಲಿ ಕೃಷಿ ಕ್ರಾಂತಿಯನ್ನೇ ಮಾಡಿದ್ದಾರೆ. ಆಧುನಿಕ ಶಿಕ್ಷಣ ಪದ್ಧತಿಯು ಇಂದಿನ ಮಕ್ಕಳಲ್ಲಿ ಸೃಜನಶೀಲತೆಯನ್ನ ಕಮರಿ ಹಾಕುತ್ತಿದೆ. ಕೇವಲ ಶೈಕ್ಷಣಿಕ ಚಟುವಟಿಕೆಗಳಷ್ಟೇ ಇಂದಿನ ಮಕ್ಕಳ ಒಡನಾಡಿಯಾಗಿದೆ. ಅದನ್ನ ಬಿಟ್ರೆ ಮಕ್ಕಳಿಗೆ ಜೀವನದ ಅನುಭವಕ್ಕೆ ಬೇಕಾದ ಯಾವ ಶಿಕ್ಷಣಗಳು ದೊರೆಯುತ್ತಿಲ್ಲ ಎನ್ನುವುದು ಕಳೆದ ಕೆಲವು ವರ್ಷಗಳಿಂದ ಕೇಳಿಬರುತ್ತಿರುವ ಮಾತುಗಳು. ಇಂದಿನ ಸಮಾಜದಲ್ಲಿ ನಡೆಯುತ್ತಿರುವ ಕೆಲವೊಂದು ಘಟನಾವಳಿಗಳನ್ನ ನೋಡಿದಾಗ ಈ ಮಾತು ಅದೆಷ್ಟು ಸತ್ಯ ಅಂತ ಅನಿಸುತ್ತೆ. ಆದ್ರೆ ನಾವು ಈಗ ಹೇಳ ಹೊರಟಿರುವ ಸ್ಟೋರಿಯನ್ನ ನೋಡಿದ ಮೇಲೆ ನೀವು ಅಪ್ಪ ಈಗಿನ ಕಾಲದಲ್ಲಿ ಇಂತಹ ಶಿಕ್ಷಣವೂ ಸಿಗುತ್ತಾ ಅಂತ ಮೂಗಿನ ಮೇಲೆ ಬೆರಳಿಡ್ಬೇಡಿ. ಅದಕ್ಕೆ ಕಾರಣ ಇಲ್ಲಿ ಮಕ್ಕಳಿಗೆ ಸಿಗುತ್ತಿರುವ ಕೃಷಿಯ ಪಾಠ. ಹೌದು, ನಾವೀಗ ಹೇಳ್ತಾ ಇರೋದು ಒಂದು ಅಪರೂಪದ ವಿದ್ಯಾದೇಗುಲದ ಬಗ್ಗೆ. ಮಂಗಳೂರಿನ ತಲಪಾಡಿ ದೇವಿನಗರದಲ್ಲಿರುವ ಶಾರದಾ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯ ಬಗ್ಗೆ. ಹೌದು, ನಿಮಗೆ ಆಶ್ಚರ್ಯವಾದ್ರೂ ಇದು ಸತ್ಯ. ಇಲ್ಲಿ ಶಿಕ್ಷಣದ ಜೊತೆಯಲ್ಲಿಯೇ ಕೃಷಿ ಚಟುವಟಿಕೆಯನ್ನ ಹೇಳಿಕೊಡಲಾಗ್ತದೆ. ಶಾಲಾ ಕಾಲೇಜುಗಳು ಕೃಷಿಯತ್ತ ಮುಖ ಮಾಡುತ್ತಿರುವುದು ಇತ್ತೀಚಿನ ದಿನಗಳ ಉತ್ತಮ ಬೆಳವಣಿಗೆ. ಈ ಮೂಲಕ ಮಕ್ಕಳಿಗೆ ಕೃಷಿ ಸಂಸ್ಕೃತಿಯ ಪರಿಚಯ ಕಾರ್ಯ ಇಲ್ಲಿ ನಡೆಯುತ್ತಿದೆ. ಮಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಪೈಕಿ ಒಂದಾಗಿರುವ ಶಾರದಾ ಸಮೂಹ ಸಂಸ್ಥೆಯ ಶಾರದಾ ವಿದ್ಯಾನಿಕೇತನ ತನ್ನ ವಿನೂತನ ಪ್ರಯೋಗದ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದಿದೆ. ಶಿಕ್ಷಣದ ಜೊತೆಗೆ ಕೃಷಿ ಚಟುವಟಿಕೆಗಳನ್ನ ಹೇಳಿಕೊಡುವ ಮೂಲಕ ಮಾದರಿ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಮಂಗಳೂರು ಹೊರವಲಯದ ತಲಪಾಡಿಯ ದೇವಿನಗರದ ಪ್ರಶಾಂತ ವಿಶಾಲ ವಾತಾವರಣದಲ್ಲಿರುವ ಶಾರದಾ ವಿದ್ಯಾನಿಕೇತನ ಸಂಸ್ಥೆಯು ನಗರದ ಯಾವುದೇ ಗದ್ದಲ ಕಿರಿಕಿರಿ ಇಲ್ಲದೆ ವಿದ್ಯಾರ್ಥಿಗಳಿಗೆ ನಿಸರ್ಗದ ಮಡಿಲಿನಲ್ಲಿ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಬಂದಿದೆ. ಈ ಪೈಕಿ ಕೃಷಿಯನ್ನ ತನ್ನ ಸಿಲೆಬಸ್ನಲ್ಲಿ ಅಳವಡಿಸಿಕೊಂಡು ವಿನೂತನ ಸಾಹಸಕ್ಕೆ ಕೈ ಹಾಕಿದೆ. ಮಾತ್ರವಲ್ಲ, ಅದರಲ್ಲಿ ಯಶಸ್ಸನ್ನ ಕಂಡಿದೆ. ಇತರ ಶಾಲೆಗಳಲ್ಲಿ ಶಾಲಾ ಕೈತೋಟ ಎನ್ನುವ ಕಾನ್ಸೆಪ್ಟ್ ಕೃಷಿ ಚಟುವಟಿಕೆಗಳನ್ನ ನಡೆಸಿಕೊಂಡು ಬರಲಾಗ್ತಿದೆ. ಆದರೆ ಇಲ್ಲಿ ಕೃಷಿಯನ್ನ ಪಠ್ಯದ ಒಂದು ವಿಷಯವನ್ನಾಗಿ ಪರಿಗಣಿಸಲಾಗಿದೆ. ಶಾಲೆಯಲ್ಲಿ ಕೃಷಿ ಪಾಠಕ್ಕೆಂದೇ ಇಲ್ಲಿ 7 ಮಂದಿ ಕೃಷಿ ಪದವೀಧರರಿದ್ದಾರೆ. ಕೃಷಿ ವಿಜ್ಞಾನ ಸ್ನಾತಕೋತ್ತರ ಪದವೀಧರರೊಬ್ಬರು ಉಪನ್ಯಾಸ ಥಿಯರಿ ಕ್ಲಾಸಸ್ಗಳನ್ನ ನಡೆಸಿದ್ರೆ 6 ಮಂದಿ ಕೃಷಿ ಪದವೀಧರರು ಪ್ರಾಯೋಗಿಕ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಶಾಲೆಯ 5ನೇ ತರಗತಿಯಿಂದ 10ನೇ ತರಗತಿವರೆಗಿನ ಸುಮಾರು 900 ವಿದ್ಯಾರ್ಥಿಗಳು ಕೃಷಿ ಪಾಠದ ಲಾಭ ಪಡೆದಿದ್ದಾರೆ. ಪ್ರತಿ ತರಗತಿಗಳಿಗೂ ಪಠ್ಯಕ್ರಮವನ್ನ ಕೃಷಿ ವಿಜ್ಞಾನಿಗಳ ಸಹಕಾರದೊಂದಿಗೆ ಶಾಲಾ ಆಡಳಿತ ರಚಿಸಿದೆ. 1 ಥಿಯರಿ ಮತ್ತು 2 ತರಗತಿಗಳಲ್ಲಿ ಪ್ರಾಯೋಗಿಕ ತರಬೇತಿಯನ್ನ ನೀಡಲಾಗ್ತಿದೆ. ಹಾಗೆ ಪ್ರತ್ಯೇಕ ಪರೀಕ್ಷೆಯೂ ಇದ್ದು ಪ್ರತಿ ವಿದ್ಯಾರ್ಥಿಗಳಿಗೆ ಥಿಯರಿ ಮತ್ತು ಪ್ರಾಯೋಗಿಕ ಕಾರ್ಯಕ್ಕೆ ಅಂಕವನ್ನ ನಿಗದಿಪಡಿಸಲಾಗ್ತಿದೆ.
Namaste. I am from Sharada Vidyaniketana Public School, and I am going to tell you about the things we do in our school and about agriculture. So we are having a new subject which is introduced by our President Mr. M.B. Puranik sir. Teachers come to our class and teach us about agriculture, which is very useful for us. And we also have practical classes in the field where we work, sow seeds, and we do a lot of things. And we have a cow shed here from which we collect the gobar, and we make a gobar pit. From gobar we extract more gobar and use it to make these plants grow well. And we also have water cleaning plant from where we extract the dirty water which contains a lot of nutrition. This dirty water will be cleaned a bit, and then it will be put to these plants from which these plants can absorb the water, and which is very useful. We students come here and work, and we understand how the farmers difficulty of working, and we don't waste food after working here in the sunlight. We have grown many plants, we have sown many seeds, and we have come to many practical classes, and this is a very good experience. And our principal ma'am has given us a good opportunity of selling the vegetables and fruits which we grow in our practical classes. From this we learn a lot, and we enjoy a lot. Thank you. ಮಕ್ಕಳ ಮೂಲಕ ಇಲ್ಲಿ ಎಕರೆಗಟ್ಟಲೆ ಪ್ರದೇಶದಲ್ಲಿ ಸಮೃದ್ಧವಾಗಿ ಭತ್ತ ಬೆಳೆಸಲಾಗಿದೆ. ಜೊತೆಗೆ ಬೆಂಡೆಕಾಯಿ, ತೊಂಡೆಕಾಯಿ, ಅಲಸಂಡೆ, ಹೀರೆಕಾಯಿ, ಸೋರೆಕಾಯಿ ಹೀಗೆ ವಿವಿಧ ರೀತಿಯ ತರಕಾರಿ ಗಿಡಗಳನ್ನ ಬೆಳೆಸಲಾಗಿದೆ. Myself Manya from Sharada Vidyaniketana Public School. Now I am going to tell about the agriculture. We have a good opportunity to get the agriculture in our school. In fact, I am a new student. I was in my previous school. I was not knowing about the agriculture and how to work in the hot sun. And it's my first experience to work in the fields. I used to never work in my father's field. I feel very happy, and I'm very lucky to join this school. And we have grown lots of seeds in the field. In the agriculture periods, at least for weekly once we have the agriculture periods. The teacher teaches about the lesson one by one. Then we had learnt about the beekeeping, and we understood about the beekeeping and how to rear the honeybees. And after that, once in a week, ma'am shown us about the honeybee, that Apis flora honeybee and Apis florata honeybee. And then next week, and in fact every Sunday we come to, every Sunday morning after the sports and after having the breakfast, we come to the agriculture field for doing the practical work. And we have grown lots of seeds, and then these seeds grow up, and then it takes, in fact it's in Mangalore, the climate keeps changing. Once it rains and once it will be so hot. So here Mangalore is a very lucky place to get the very fertile soil. So these trees grow, and our food leader, that the Jairam Anna, he prepares food by using these fruits which are grown in our own field. And there is also held vegetable marketing, and in fact even they serve these fruits and vegetables in the canteen, and in the vegetable marketing they sell these fruits only for the staff members of this Sharada Vidyaniketana Public School, and they buy the fruits and they collect this money, and it's used for the school properties and nothing else. This is a very wonderful and nice experience. Thank you.
ಶಾಲೆಗೂ ಕೈತೋಟ ಇರುತ್ತದೆ. ಆದ್ರೆ ಇಲ್ಲಿ ಸಿಲೆಬಸ್ ನಲ್ಲಿ ಅಳವಡಿಕೆಯನ್ನ ಮಾಡಲಾಗಿದೆ. ಮಕ್ಕಳಿಗೆ ಸಾಕಷ್ಟು ಜ್ಞಾನ ಸಿಗ್ತಿದೆ. ಬೀಜಗಳನ್ನ ಹೇಗೆ ಬಿತ್ತನೆ ಮಾಡಬೇಕು, ಯಾವ ಕೃಷಿಗೆ ಯಾವ ಗೊಬ್ಬರಗಳನ್ನ ಬಳಕೆ ಮಾಡಬೇಕು, ರೋಗಗಳಿಂದ ಹೇಗೆ ರಕ್ಷಿಸಬೇಕು ಎನ್ನುವುದನ್ನ ಕಲಿಯುತ್ತಿದ್ದಾರೆ. ಅನೇಕ ಮಕ್ಕಳು ತಮ್ಮ ಮನೆಗಳ ತಾರಸಿಯಲ್ಲಿ ಕೃಷಿಯನ್ನ ಮಾಡುವಷ್ಟು ಆಸಕ್ತಿಯನ್ನ ಬೆಳೆಸಿಕೊಂಡಿದ್ದಾರೆ. ಮಕ್ಕಳು ಇಲ್ಲಿ ಊಟ ಮಾಡುವಾಗ ತರಕಾರಿಯ ರುಚಿಯ ವ್ಯತ್ಯಾಸವನ್ನ ಅರಿತುಕೊಂಡಿದ್ದಾರೆ. ಮಕ್ಕಳು ಬೆಳೆದ ತರಕಾರಿಯನ್ನ ಮಕ್ಕಳೇ ಸಂತೆಯಲ್ಲಿ ಇಡುತ್ತಾರೆ. ಅವರೇ ಮಾರಾಟ ಮಾಡ್ತಾರೆ. ಅವರೇ ತೂಕ ಮಾಡಿ ಅವರೇ ಮಾರಾಟ ಮಾಡಿ ಹಣವನ್ನ ಸಂಗ್ರಹಿಸ್ತಾರೆ. ಈ ಮೂಲಕ ಮಾರಾಟದ ಕೌಶಲ್ಯಗಳನ್ನ ಕೂಡ ಮಕ್ಕಳಿಗೆ ಕಲಿಸಲಾಗ್ತಿದೆ. ಇಲ್ಲಿ ಕೇವಲ ಕೃಷಿ ಚಟುವಟಿಕೆಗಳನ್ನ ಮಾತ್ರ ಮಾಡಲಾಗ್ತಾ ಇಲ್ಲ, ಹೈನುಗಾರಿಕೆಯನ್ನ ಕೂಡ ಯಶಸ್ವಿಯಾಗಿ ಮಾಡಲಾಗ್ತಿದೆ. ಜೊತೆಗೆ ಇನ್ನಿತರ ಪರಿಸರ ಸ್ನೇಹಿ ಚಟುವಟಿಕೆಗಳನ್ನ ಕೂಡ ನಡೆಸಿಕೊಂಡು ಬರಲಾಗ್ತಿದೆ. ಅವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತೀನಿ, ಆದ್ರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾರದಾ ವಿದ್ಯಾನಿಕೇತನ ಸಂಸ್ಥೆಯು ಕೃಷಿ ಕ್ರಾಂತಿಯ ಮೂಲಕ ಇದೀಗ ಇಡೀ ರಾಜ್ಯದ ಗಮನ ಸೆಳೆದಿದೆ. ಅಂದಹಾಗೆ ಈ ಯಶಸ್ವಿ ಯೋಜನೆಯ ಹಿಂದಿರುವುದು ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಎಂಬಿ ಪುರಾಣಿಕ್ ಅವರ ಕನಸು. ಹೌದು, ಪುರಾಣಿಕ್ ಅವರ ದೂರದರ್ಶಿ ಯೋಜನೆಗೆ ಎಲ್ಲರ ಸಹಕಾರ ದೊರಕಿದ್ದು ಇಂದು ಶಾಲಾ ಮಕ್ಕಳು ಕೃಷಿ ಹೈನುಗಾರಿಕೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಅದ್ಭುತ ಜ್ಞಾನವನ್ನ ಪಡೆಯುತ್ತಿದ್ದಾರೆ. ಶಾರದಾ ಸಂಸ್ಥೆಯ ವಿದ್ಯಾರ್ಥಿಗಳ ಮೂಲಕ ನಡೆಯುತ್ತಿರುವ ಕೃಷಿ ಚಟುವಟಿಕೆಗಳು ಎಲ್ಲರ ಗಮನವನ್ನ ಸೆಳೆಯುತ್ತಿವೆ. ವಿವಿಧ ಬಗೆಯ ತರಕಾರಿಗಳು, ಹಣ್ಣುಗಳನ್ನ ಬೆಳೆಯುವ ಮೂಲಕ ವಿದ್ಯಾರ್ಥಿಗಳು ಮಾದರಿಯಾಗಿದ್ದಾರೆ. ಇಲ್ಲಿಯ ಮಕ್ಕಳು ತರಗತಿ ಪಾಠದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಎತ್ತಿದ ಕೈ. ವಿವಿಧ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಾರೆ. ತಮ್ಮ ಮಕ್ಕಳು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಬೇಕು ಎನ್ನುವುದು ಪ್ರತಿಯೊಬ್ಬ ಪೋಷಕನ ಆಸೆ. ಅವರ ಆಸೆಯಂತೆ ಇಲ್ಲಿ ಮಕ್ಕಳು ರೂಪುಗೊಳ್ಳುವುದರಲ್ಲಿ ಎರಡು ಮಾತಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕ್ರಾಂತಿ ಮಾಡಿರುವ ಶಾರದಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್ ಅವರ ಮಾರ್ಗದರ್ಶನದ ಮೂಲಕವೇ ಇಲ್ಲಿ ಶಿಕ್ಷಣವನ್ನ ಕೊಡಲಾಗ್ತಿದೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಕೃಷಿ ಪಾಠಕ್ಕೆ ಚಾಲನೆಯನ್ನ ನೀಡಿದ್ದು, ಪ್ರಥಮ ಹಂತದಲ್ಲಿ ವಿದ್ಯಾರ್ಥಿಗಳು 3.5 ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಮಾತ್ರವಲ್ಲದೆ ಹೈನುಗಾರಿಕೆ, ಸಾವಯವ ಕೃಷಿ, ಹೂತೋಟ ನಿರ್ಮಾಣ, ಹಣ್ಣು ಹಂಪಲು ಕೃಷಿ, ಭತ್ತದ ಕೃಷಿಯನ್ನ ನಡೆಸುತ್ತಿದ್ದಾರೆ. ಮಕ್ಕಳಿಗೆ ತಾವು ತಿನ್ನುವ, ಉಣ್ಣುವ ಪ್ರತಿ ವಸ್ತುವಿನ ಬಗ್ಗೆ ಜ್ಞಾನ ಅಗತ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಆಹಾರ ವಸ್ತುಗಳನ್ನ ಹೇಗೆ ಬೆಳೆಯಲಾಗುತ್ತದೆ ಮತ್ತು ರೈತರ ಬವಣೆ ಇಂತಹ ಶಿಕ್ಷಣದಿಂದ ಅರ್ಥವಾಗಲು ಸಾಧ್ಯ ಎನ್ನುತ್ತಾರೆ ಶಾಲೆಯ ಪ್ರಾಂಶುಪಾಲೆ ಸುಷ್ಮಾ ದಿನಕರ್, ಪ್ರಿನ್ಸಿಪಲ್ ಆಫ್ ಶಾರದಾ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್. ಇಲ್ಲಿ ಇಷ್ಟು ವರ್ಷದಲ್ಲಿ ನಾವು ಮಾಡಿದ ಪ್ರತಿಯೊಂದು ಸಾಧನೆಯೂ ನಮಗೆ ಒಂದು ಸಂತೋಷವನ್ನು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥದ್ದು. ಆದರೆ ಈ ಅಗ್ರಿಕಲ್ಚರ್ ಎಂಬುದು ಒಂದು ಹೊಸ ಕಾನ್ಸೆಪ್ಟ್ ನಾವೀಗ ಇಂಟ್ರೊಡ್ಯೂಸ್ ಮಾಡಿದ್ದು. ಇದು ನಿಜವಾಗಿ ನಮಗೆ ತುಂಬ ಖುಷಿಯನ್ನು ಕೊಟ್ಟಿದೆ. ಯಾಕೆಂತ ಹೇಳಿದರೆ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಶಾಲಾ ಕೈತೋಟ ಅಂತ ಇರ್ತದೆ. ಅಲ್ಲಿ ಮಕ್ಕಳು ಅವರ ತರಕಾರಿಯನ್ನು ಬೆಳೀತಾರೆ. ಆದರೆ ನಮ್ಮಲ್ಲಿ ಸಿಲೆಬಸ್ ಜೊತೆಗೆ ನಾವು ಶುರು ಮಾಡಿದ್ದೇವೆ. ಸಿಲೆಬಸ್ಸನ್ನು ಪ್ರತಿ ಕ್ಲಾಸ್ ವೈಸ್ ಅವರವರ ಲೆವೆಲ್ಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ನಾವು ಸಿಲೆಬಸ್ ರೆಡಿ ಮಾಡಿದ್ದೇವೆ. ಸಿಲೆಬಸ್ಸಲ್ಲಿ ಫಸ್ಟಿಗೆ ನಮಗೆ ಹೇಗೆ ಅನ್ನಿಸಿತು ಅಂತ ಹೇಳಿದರೆ ಈ ಮಕ್ಕಳಿಗೆ ಹೆವಿ ಆಗ್ಬೋದು ಏನು ಅಂತ. ಆದರೆ ಖಂಡಿತವಾಗಿಯೂ ಹಾಗಿಲ್ಲ. ಈ ಸಿಲೆಬಸ್ ಕೊಟ್ಟ ನಂತರ ಮಕ್ಕಳಿಗೆ ಅದರ ಬಗ್ಗೆ ತುಂಬ ನಾಲೆಜ್ ಸಿಕ್ಕಿದೆ. ಯಾಕೆಂತ ಹೇಳಿದರೆ ನಾವು ಡೈರೆಕ್ಟ್ ತರಕಾರಿಯನ್ನು ಕೆಲವು ಸಲ ಬೆಳೀತೇವೆ, ಆದರೆ ಅದನ್ನು ಬೆಳೆಯುವಾಗ ಯಾವ ರೀತಿ ಬೀಜ ಬಿತ್ತಬೇಕು, ಅದಕ್ಕೆ ಈಸಿಲಿ ಅಟ್ಯಾಕ್ ಆಗುವಂಥ ಡಿಸೀಸ್ ಏನು, ಅದಕ್ಕೆ ನಾವು ಸಾವಯವ ದೃಷ್ಟಿಯಿಂದ ಏನು ಮಾಡಬೇಕು, ಈ ಅರಿವು ನಮಗೆ ಯಾರಿಗೂ ಇರಲಿಲ್ಲ. ಈ ಬುಕ್ಕಲ್ಲಿ ಓದಿದ ನಂತರ ಮಕ್ಕಳಿಗೂ ಅದರ ಅರಿವು ಬಂತು. ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ ಹೆಚ್ಚಿನ ಮಕ್ಕಳು ಅವರ ಮನೆಯಲ್ಲೂ ಅವರ ಟ್ಯಾರೆಸ್ನ ಮೇಲೆ ತರಕಾರಿ ಬೆಳೆಯುವ ಹ್ಯಾಬಿಟನ್ನು ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಬಂದ ನಂತರ ನಮಗೆ ಹೇಳಿದರು. ಇದು ನಿಜವಾಗಿ ಖುಷಿ ಕೊಟ್ಟಿದೆ. ಇನ್ನೊಂದು ಸಂತೋಷದ ವಿಷಯ ಅಂತ ಹೇಳಿದರೆ ನಮ್ಮ ಮಕ್ಕಳು ಬೆಳೆದ ತರಕಾರಿಯನ್ನು ಅವರೇ ತಿನ್ನುವಾಗ ನಮ್ಮ ಮೆಸ್ಸಲ್ಲಿ ಅದರದ್ದೇ ಅಡುಗೆ ಮಾಡಿ ಅದನ್ನು ಬಡಿಸುವಾಗ ನಮಗೂ ಖುಷಿ ಅನ್ನಿಸ್ತದೆ. ಮಕ್ಕಳು ಅದನ್ನು ತಿನ್ನುವಾಗ ಇನ್ನೂ ಖುಷಿ ಅನ್ನಿಸ್ತದೆ. ಮಕ್ಕಳಿಗೂ ಅದರ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗಿದೆ. ಅದರ ಟೇಸ್ಟ್ ನೋಡಿಕೊಂಡು
ನಾವು ಕೂಡ ಟೀಚರ್ಸ್ ಅದನ್ನು ಪರ್ಚೇಸ್ ಮಾಡುವ ಎಂಬ ಮಟ್ಟಕ್ಕೆ ಬಂದಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಒಂದು ಮಾರ್ಕೆಟ್ ಡೇ ಅಂತ ಒಂದು ಶನಿವಾರ ಮಾಡ್ತೇವೆ. ನಮ್ಮ ಮಕ್ಕಳೇ ಬೆಳೆದ ತರಕಾರಿಯನ್ನು ಮಕ್ಕಳೇ ಅದನ್ನು ಕೊಯ್ದು ಆ ಸಂತೆಯಲ್ಲಿ ಮಾರಲಿಕ್ಕೆ ಇಡ್ತಾರೆ. ಅದರಲ್ಲಿ ಅಂತ ಹೇಳಿದರೆ ಅವರೇ ಅದನ್ನು ತೂಕ ಮಾಡುವಂಥದ್ದು, ಅವರೇ ಹಣ ಕಲೆಕ್ಟ್ ಮಾಡೋದು, ಅದನ್ನು ಅವರೇ ಸೇಲ್ ಮಾಡುವಂಥದ್ದು. ಅದರಲ್ಲಿ ತುಂಬ ಒಳ್ಳೆ ರೀತಿಯಿಂದ ಮಾಡ್ತಾರೆ. ಯಾಕೆಂದರೆ ಅದರಲ್ಲಿ ನಮಗೆ ನಿಜವಾದ ಖುಷಿ ಏನಂತ ಹೇಳಿದರೆ, ಮಕ್ಕಳು ನಮಗೆ ಟೀಚರ್ಸಿಗೆ ಕೂಡ ಅವರು ಬೆಳೆದ ತರಕಾರಿಯ ಒಂದು ತುಂಡನ್ನು ಹೆಚ್ಚು ಹಾಕೋದಿಲ್ಲ, ಎಕ್ಸಾಕ್ಟ್ ಮೆಷರ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಹಣ ಕಲೆಕ್ಟ್ ಮಾಡುವಾಗಲೂ ಆ ಒಂದು ನಾಲೆಜ್ ಕೊಡ್ತಾ ಇದ್ದೀವಿ, ಯಾವ ರೀತಿ ಹಣ ತಗೊಳ್ಬೇಕು, ಯಾವ ರೀತಿಯಲ್ಲಿ ಮಾರ್ಕೆಟಲ್ಲಿ ಬಾರ್ಗೇನ್ ಮಾಡುವಂಥದ್ದು, ಅದನ್ನು ಯಾವ ರೀತಿ ಸೇಲ್ ಮಾಡಬೇಕು. ಅದೇ ರೀತಿ ಅವರು ತರಕಾರಿ ತರಲಿಕ್ಕೆ ಹೋದಾಗ ಅವರ ಪೇರೆಂಟ್ಸ್ ಜೊತೆ ಯಾವ ಅಂಶ ಒಬ್ಸರ್ವ್ ಮಾಡಬೇಕೆಂಬ ಆ ಅರಿವು ನಮ್ಮ ಮಕ್ಕಳಿಗೆ ಬಂದಿದೆ. ಹಾಗಾಗಿ ಈ ಕಾನ್ಸೆಪ್ಟ್ ನಮ್ಮದು ಪ್ರೆಸಿಡೆಂಟಿದೊಂದು ಕನಸು ಕೂಡ, ಅದು ನನಸಾಗ್ತಾ ಇದೆ. ಆ ಸಂತೋಷ ನಮಗೆಲ್ಲರಿಗೂ ಇದೆ. ಮತ್ತು ಇನ್ನೊಂದು ಹೇಳಿ ಅಂತ ಹೇಳಿದರೆ, ಇಷ್ಟು ದೊಡ್ಡ ಕ್ಯಾಂಪಸ್ಸಲ್ಲಿ ಈಗ ಸದ್ಯಕ್ಕೆ ನಾವು ಮೊನ್ನೆ 8 ವಿಧದ ತರಕಾರಿಯನ್ನು ಬೆಳೆದಿದ್ದೇವೆ. ಇನ್ನೂ ಒಂದು ಸೆಟ್ಟಿನ ತರಕಾರಿ ಬೆಳೆದಾಗಿದೆ. ಈಗ ಸೆಕೆಂಡ್ ಆಗಿ ಒಂದು 11 ವಿಧದ ತರಕಾರಿಯನ್ನು ನಾವು ಬೆಳೀತಾ ಇದ್ದೇವೆ. ಅದರ ಎಲ್ಲ ಟೇಸ್ಟ್ ನೋಡಲಿಕ್ಕೂ ನಮಗೆ ಸಿಗ್ತದೆ. ಅದೇ ರೀತಿಯಲ್ಲಿ ಅದನ್ನು ಸೇಲ್ ಮಾಡಿದ್ದನ್ನು ತಗೊಳ್ಳುವಂತಹ ಭಾಗ್ಯವು ನಮಗೆ ಈ ಕ್ಯಾಂಪಸ್ಸಲ್ಲಿ ಸಿಗ್ತದೆ. ಸೊ ಒಟ್ಟಲ್ಲಿ ಹೇಳೋದು ಅಂತ ಹೇಳಿದರೆ, ಇದೊಂದು ಒಳ್ಳೆಯ ಕಾನ್ಸೆಪ್ಟ್. ಹೆಚ್ಚಿನ ಸ್ಕೂಲಲ್ಲಿ ಇದನ್ನು ತಗೊಂಡ್ರೆ ಮತ್ತೂ ಒಳ್ಳೆಯದು. ಇನ್ನೊಂದು ಏನಂತ ಹೇಳಿದರೆ, ಡಿಗ್ರಿ ಲೆವೆಲಲ್ಲಿ ಹೆಚ್ಚಿನ ಮಕ್ಕಳು ಅಗ್ರಿಕಲ್ಚರ್ಗೆ ಹೋಗಿದ್ದಾರೆ. ಓನ್ಲಿ ಡಾಕ್ಟರ್ ಆ್ಯಂಡ್ ಇಂಜಿನಿಯರ್ಸ್, ಇದು ಬಿಟ್ಟರೆ ಬೇರೆ ಕಾನ್ಸೆಪ್ಟೇ ಇಲ್ಲ ಮಕ್ಕಳಿಗೆ. ಸೊ ಮಕ್ಕಳಿಗೆ ಆದಷ್ಟು ಅಗ್ರಿಕಲ್ಚರ್ನ ಬಗ್ಗೆ ಒಲವು ಬರಲಿ ಎಂಬ ಉದ್ದೇಶವು ನಮ್ಮದು. ಅದು ಕೂಡ ನನಸಾಗ್ತಾ ಇದೆ. ಅದು ನಮಗೆ ಸಂತೋಷದ ವಿಷಯ. ಯಾಕಂದರೆ ಈಗಾಗಲೇ ಹೆಚ್ಚಿನ ಮಕ್ಕಳು ಡಿಗ್ರಿ ಲೆವೆಲಲ್ಲಿ ಅಗ್ರಿಕಲ್ಚರ್ ತಗೊಳ್ತೇವೆ ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ. ಇನ್ನು ಶಾಲೆಯಲ್ಲಿ ಇಷ್ಟೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡಬೇಕಿದ್ರೆ ನೀರಿನ ವ್ಯವಸ್ಥೆ ಅಷ್ಟೇ ಪ್ರಮಾಣದಲ್ಲಿ ಬೇಕು. ಇಷ್ಟಕ್ಕೆಲ್ಲ ನೀರನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ. ಆದ್ರೆ ಇಲ್ಲಿ ನೀರಿನ ಬಳಕೆಗೂ ಅದ್ಭುತ ಯೋಜನೆಯನ್ನ ರೂಪಿಸಲಾಗಿದೆ. ಶಾಲೆಯಲ್ಲಿ ಬಳಕೆಯಾದಂತಹ ನೀರನ್ನೇ ಮತ್ತೆ ಶುದ್ಧೀಕರಣ ಮಾಡುವ ಮೂಲಕ ಕೃಷಿಗೆ ಈ ನೀರನ್ನ ಬಳಕೆ ಮಾಡಲಾಗ್ತಿದೆ. ಶಾಲೆಯಲ್ಲಿ ಇಷ್ಟೆಲ್ಲ ಕೃಷಿ ಚಟುವಟಿಕೆಗಳನ್ನ ನಡೆಸಲಾಗ್ತಿದ್ರು ಇಲ್ಲಿ ಯಾವತ್ತಿಗೂ ಕೃಷಿ ಚಟುವಟಿಕೆಗಳಿಗೆ ನೀರಿನ ಸಮಸ್ಯೆ ಎದುರಾಗಲಿಲ್ಲ. ಇದಕ್ಕೆ ಕಾರಣ ಇಲ್ಲಿ ನೀರನ್ನ ಮರುಶುದ್ಧೀಕರಿಸಿ ಬಳಸಲಾಗ್ತಿದೆ. ಶಾಲೆಯಲ್ಲಿ ಬಳಸಲಾದ ನೀರನ್ನ ಮತ್ತೆ ಶುದ್ಧೀಕರಣ ಮಾಡಲಾಗ್ತಿದೆ. ಆ ಮೂಲಕ ಕೃಷಿಗೆ ನೀರನ್ನ ಬಳಕೆ ಮಾಡಲಾಗ್ತಿದೆ. ಅದಕ್ಕಾಗಿಯೇ ಇಲ್ಲಿ ಜಲ ಶುದ್ಧೀಕರಣ ಘಟಕವನ್ನ ನಿರ್ಮಿಸಲಾಗಿದೆ. ಅದರ ಮೂಲಕವೇ ನೀರನ್ನ ಕೃಷಿಗೆ ಬಳಕೆ ಮಾಡಲಾಗುತ್ತೆ. ಇಲ್ಲಿ ಕೃಷಿ ಚಟುವಟಿಕೆಗಳು ಮಾತ್ರವಲ್ಲ, ವಿದ್ಯಾರ್ಥಿಗಳು ಹೈನುಗಾರಿಕೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. 10 ಹಸುಗಳನ್ನ ಸಾಕಲಾಗ್ತಿದೆ. ವಿದ್ಯಾರ್ಥಿಗಳೇ ಹಸುಗಳ ಸೆಗಣಿಯನ್ನ ಎತ್ತಿ ಅವುಗಳ ಪಾಲನೆ ಪೋಷಣೆಯಲ್ಲಿ ತೊಡಗಿಸಿಕೊಂಡು ಹೈನುಗಾರಿಕೆಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. Namaste everybody, my name is Dhruv. I am from Shayada Vidyaniketan. This is our cow shed and many cows are living here. We will care the cows and they will give us the milk. We will drink that milk thinking that it's our cow gave this milk, and we are very satisfied that in our school with our cows will give the milk. So I'm very proud to be a part of this school. So I will say the extract of the cows are used in the agriculture garden. So and it's used in very various purpose. And this cows will treat us very well.
and it's how it's part of our Sharda Vidyaniketana. I'm from Sharda Vidyaniketana Public School, and this is our cow shed. From here we extract the cow dung. And we put it in the dung pit. From the dung pit we extract the gobar, from which we use it in our vegetable garden to grow the plants. And the milk which the cows give us is very good for our health. And in the mess hall we drink the milk which is given by these cows. And these cows are very useful for us, and their urine is very medicinal. And in our Sharada Ayurveda, sometimes they also use the cow urine to make some of the medicines. So this cow shed containing full of cows is also a very important part in our school. Thank you. ಜೊತೆಯಲ್ಲಿ ಇಲ್ಲಿ ಗೋಬರ್ ಗ್ಯಾಸ್ ಘಟಕವನ್ನ ಕೂಡ ಸ್ಥಾಪಿಸಲಾಗಿದ್ದು, ಸಗಣಿಯನ್ನ ಬಳಸಿಕೊಂಡು ಗೋಬರ್ ಗ್ಯಾಸ್ ತಯಾರಿಸಲಾಗ್ತಿದೆ. ಮಾತ್ರವಲ್ಲ, ಇದನ್ನ ಬಳಸಿಕೊಂಡು ಸಾವಯವ ಕೃಷಿಯನ್ನ ಕೂಡ ಮಾಡಲಾಗ್ತಿದೆ. ಮಕ್ಕಳ ಮೂಲಕ ಬೆಳೆದು ನಿಂತ ಕೃಷಿ ಉತ್ಪನ್ನಗಳು ತೋಟದ ತುಂಬಾ ಬೆಳೆದು ನಿಂತು ನಳನಳಿಸುತ್ತಿವೆ. ಮಂಗಳೂರಿನ ತಲಪಾಡಿಯಲ್ಲಿರುವ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಶಾರದಾ ವಿದ್ಯಾನಿಕೇತನವು ನಿರಂತರ ಸೃಜನಶೀಲ ಚಟುವಟಿಕೆಗಳ ಕೇಂದ್ರವಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ. ಮಕ್ಕಳಿಗೆ ಸಿಲೆಬಸ್ನಲ್ಲಿ ಇರುವ ವಿಚಾರಗಳ ಜೊತೆಗೆ ಕೃಷಿ ಚಟುವಟಿಕೆಗಳನ್ನು ಪಠ್ಯದಲ್ಲಿ ಅಳವಡಿಸಿ ಮಕ್ಕಳಿಗೆ ಸಮಗ್ರ ಜ್ಞಾನವನ್ನ ಒದಗಿಸುವ ಕೆಲಸ ಮಾಡ್ತಿದೆ. ಈ ಮೂಲಕ ಇತರ ಶಾಲೆಗಳಿಗೆ ಮಾದರಿಯಾಗಿದೆ ಎನ್ನುತ್ತಾ ಈ ವಿಶೇಷ ಸಂಚಿಕೆಯನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ. ನಮಸ್ಕಾರ.